ಬೆಂಗಳೂರಿನ ಕೋರಮಂಗಲದ 5ನೇ ಬ್ಲಾಕ್ನಲ್ಲಿ ಕುಲುಕಿ ಎಂಬ ಶಾಖೆಯು ಉದ್ಘಾಟನೆಗೊಂಡಿತು. ನೂತನ ಶಾಖೆಯ ಉದ್ಘಾಟನೆಯನ್ನ ಸಚಿವ ಡಿಕೆ ಶಿವಕುಮಾರ್ ನೆರವೇರಿಸಿದರು. ಕುಲುಕಿ ಸಂಸ್ಥೆಯ ಕೇರಳ, ಮಂಡ್ಯ, ಮೈಸೂರು ಶಾಖೆಗಳು ಪ್ರಾರಂಭಗೊಂಡಿದ್ದು, ಬೆಂಗಳೂರಿನ ಕೋರಮಂಗಲದ ಶಾಖೆಯನ್ನ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬೆಂಗಳೂರಿಗೆ ಹೊಸ ಟೇಸ್ಟ್ ಅನ್ನ ಪರಿಚಯಿಸಲು ಮುಂದಾಗಲಿರುವ ಕುಲುಕಿ ಸಂಸ್ಥೆ ಯಶಸ್ವಿಯಾಗಿ ಎಲ್ಲಾ ಹರೆಯದವರಿಗೂ ಮೆಚ್ಚುವಂತೆ ಮುಂದುವರಿಯಲೆ. ಕೋರಮಂಗಲದ ಅಂದ್ರೆ ಹೊಸ ಜನ, ಹೊಸ ಯುವಕರಿಗೆ ಪ್ರಸಿದ್ಧವಾದಂತಹ ಜಾಗವಾಗಿದೆ. ಈ ಭಾಗದಲ್ಲಿ ಹೊಸ ಟೇಸ್ಟ್ಗಳನ್ನ ಪರಿಚಯಿಸಲು ಮುಂದಾಗಿರುವ ಕುಲುಕಿ ಸಂಸ್ಥೆ ಯಶಸ್ವಿಯಾಗಲಿ ಎಂದು ಹಾರೈಸಿದ್ರು. ಈ ಕುಲುಕಿ ಪ್ರಾಡಕ್ಟ್ ಹೊಸದಾಗಿ ಪ್ರಾರಂಭ ಆಗಿದೆ. ವಿಶೇಷವಾಗಿ ಕೋರಮಂಗಲ ಅಂತಂದರೆ ಭಾಳ ನಮ್ಮ ಹೊಸ ಯುವಕರಿಗೆ, ಹೊಸ ಜನಾಂಗಕ್ಕೆ ಎಲ್ಲರಿಗೂ ಕೂಡ ಭಾಳ ಪ್ರಸಿದ್ಧವಾದಂಥ ತಾಣವಾಗಿರುವಂಥ ಜಾಗ. ಈ ಒಂದು ಕುಲ್ಕಿ ಏನೊಂದು ಈಟಿಂಗ್ ಪ್ಲೇಸ್ ಇಲ್ಲಿದೆ. ಈಟು ಮೀಟು ಎರಡು ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಒಳ್ಳೊಳ್ಳೆ ಹೊಸ ಪ್ರಾಡಕ್ಟ್, ಹೊಸ ಟೇಸ್ಟನ್ನು ನಮ್ಮ ಬೆಂಗಳೂರಿಗೆ ತರ್ತಾ ಇದ್ದಾರೆ. ಕುಲುಕಿ ಸಂಸ್ಥೆಯ ಮಾಲೀಕ ಮಸೂದ್ ಮಾತನಾಡಿ, ಮೊದಲ ಬಾರಿಗೆ ಕುಲುಕಿ ಪ್ರಾಡಕ್ಟ್ ಅನ್ನ ಬೆಂಗಳೂರಿಗೆ ಪರಿಚಯಿಸುತ್ತಿದ್ದೇವೆ. ಕೇರಳ, ಮಂಡ್ಯ, ಮೈಸೂರು ಭಾಗಗಳಲ್ಲಿ ಫ್ರಾಂಚೈಸಿಗಳನ್ನ ನೀಡಲಾಗಿದೆ. ಮುಂದೆ ಹೈದರಾಬಾದ್ ಸೇರಿದಂತೆ ದೇಶದಾದ್ಯಂತ ಆರಂಭಿಸುವ ಉದ್ದೇಶ ಹೊಂದಿದ್ದೇವೆ. ಅತಿ ಶೀಘ್ರದಲ್ಲೇ ದುಬೈನಲ್ಲೂ ಆರಂಭಿಸಲಾಗುವುದು. 100% ನೈಸರ್ಗಿಕವಾದಂತಹ ತಿನಿಸು ಇದಾಗಿದೆ. ಆರೋಗ್ಯಕರವಾಗಿದ್ದು ಯಾವುದೇ ರಾಸಾಯನಿಕಗಳನ್ನು ಬಳಸಲಾಗುವುದಿಲ್ಲ. ಇದರಿಂದಾಗಿ ಗ್ರಾಹಕರು ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಬೆಂಗಳೂರಿಗರು ಮೆಚ್ಚುತ್ತಾರೆ ಅನ್ನುವ ಭರವಸೆ ಇದೆ ಎಂದು ಹೇಳಿದ್ರು. It's organic, natural products with the lemon and green chili with the ice. In first time, it's mainly popular in the Kerala and now it's in Karnataka also. And we have first launch in the Bangalore bubble waffle. There's a lot of types of bubble waffles in nowadays in Kerala, and we are starting soon in UAE, Emirates 1 and Emirates 2 airport. And we have given a franchise in Mysore, Mandya and Mysore. And we have a lot of inquiry in Kerala itself, and also we are starting in Hyderabad, all over the India. ಸಂಸ್ಥೆಯ ಬೆಂಗಳೂರು ಶಾಖೆಯ ವ್ಯವಸ್ಥಾಪಕ ಸಂಸೀರ್ ಮಳಿಗೆಯಲ್ಲಿ ಲಭ್ಯವಿರುವ ಉತ್ಪನ್ನಗಳ ಕುರಿತು ಮಾಹಿತಿ ನೀಡಿದ್ರು. Kulki is basically a southern drink which is made from fresh produce. So daily we acquire fresh produce like fruits and everything from the market, and we use it, we extract the juice from that. After that we have a certain blend of spices and everything like that, and the particular thing is like we don't use a blender to blend all this material together. Only a juicer is required just to extract the juice. After that, our trained staff is there. He will just shake it with his hands. He will just throw around everything like that with chili, everything inside. So Kulki is basically a spiced up drink. But when I say spiced up, it's not too spicy. It's like awesome. And I tell you, like once you drink it, like you will like it a lot. Kulki is under the parent company of MKH Ventures. MKH is a family-run, family-owned business. ಈ ಸಂದರ್ಭ ಮಾಲೀಕರುಗಳಾದ ನೌಶಾದ್ ಮೊಯ್ದೀನ್, MKH ಗ್ರೂಪ್ನ ಚೇರ್ಮನ್ ಅಬ್ಬಾಸ್ ಹಾಜಿ, ಕಲ್ಲಿಕೋಟೆ ಭಾಗದ ಲೋಕಸಭಾ ಸದಸ್ಯ MK ರಾಘವನ್, MKH ಸಂಸ್ಥೆಯ ಸ್ಥಾಪಕ ಸದಸ್ಯ ಖಲೀಲ್, ಕೋರಮಂಗಲದ BBMP ಸದಸ್ಯ ಚಂದ್ರಪ್ಪ ಮುಖ್ಯ ಅತಿಥಿಗಳಾಗಿದ್ರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಬೆಂಗಳೂರು.